ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮ ಸರಣಿಯ ಇವತ್ತಿನ ಈ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಒಂದು ಮಾತಿದೆ, ಸರಿದು ಹೋದ ಸಮಯ, ಕಡಲಿನ ಅಲೆಗಳು ಆಡಿದ ಮಾತು ಯಾವತ್ತೂ ಮತ್ತೆ ಮರಳಿ ಬರುವುದಿಲ್ಲ. ಹಾಗಾಗಿ ಒಂದು ಮಾತಿದೆ, ಮಾತು ನುಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಅದು ಮುಗಿದು ಹೋದ ಕಥೆ. ವಚನ ಸಾಹಿತ್ಯದಲ್ಲಿ ಕೂಡ ಒಂದು ಮಾತಿದೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತು ಅಥವಾ ಈ ನುಡಿಯ ಬಗ್ಗೆ ಸಾಕಷ್ಟು ಇಂತಹ ವಿಚಾರಗಳಿದೆ. ಅಂದರೆ ಒಂದು ಮಾತು ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೂಡ ರೂಪಿಸ್ತದೆ ಮತ್ತು ಒಂದು ಮಾತು ಯಾವುದೇ ಒಂದು ಕಲಹಕ್ಕೆ ಕೂಡ ಕಾರಣ ಆಗುವಂತಹ ಸಾಧ್ಯತೆಗಳು ಇದೆ ಎನ್ನುವ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಮಾತುಗಳನ್ನು ಹೇಳಲಾಗಿದೆ. ಈ ಮಾತಿನ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ಅಥವಾ ಇಷ್ಟೊಂದು ವಿಚಾರವನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ಒಂದಷ್ಟು ಹೇಳಿಕೆಗಳು ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಸಂಸತ್ತಿನ ಕಲಾಪದಲ್ಲಿ ಪ್ರತಿಪಕ್ಷ ಅಥವಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ಬಗ್ಗೆ ಆಡಿರುವಂಥ ಮಾತುಗಳು ಹಿಂದೂಗಳನ್ನು ರೊಚ್ಚಿಗೆಬ್ಬಿಸಿದೆ, ಆಕ್ರೋಶ ಭರಿತವನ್ನಾಗಿ ಮಾಡಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಾಸಕರಾಗಿರುವಂಥ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ರಾಹುಲ್ ಗಾಂಧಿಯವರ ಹೇಳಿಕೆಗೆ ಅತ್ಯಂತ ಕಟು ಶಬ್ದಗಳಲ್ಲಿ ಒಂದು ಎದಿರೇಟನ್ನು ಕೂಡ ನೀಡಿದ್ದಾರೆ. ಈ ಒಂದು ಹೇಳಿಕೆಗಳು ಕೂಡ ಕಾಂಗ್ರೆಸ್ಸನ್ನು ರೊಚ್ಚಿಗೆಬ್ಬಿಸಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ BJPಯ ಯುವ ನಾಯಕರಾಗಿರುವಂತಹ ವಿಕಾಸ್ ಪುತ್ತೂರ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಅವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಕಾಂಗ್ರೆಸ್ನ ವಕ್ತಾರರು ಅಥವಾ ಪ್ರತಿನಿಧಿಗಳು ಬರಬೇಕಿತ್ತು, ಬಹುಶಃ ಯಾವುದೊಂದು ಕಾರಣದಿಂದ ಬರಲಿಲ್ಲ. ಆದರೆ ಈ ಚರ್ಚೆಯನ್ನು ಆರಂಭಿಸ್ತಿದ್ದೇವೆ. ಮೊದಲಿಗೆ ವಿಕಾಸ್ ಅವರೇ, ರಾಹುಲ್ ಗಾಂಧಿ ಅವರ ಹೇಳಿಕೆ ಮತ್ತು ಅದಕ್ಕೆ ಪ್ರತಿಯಾಗಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನೀಡಿರುವಂಥ ಹೇಳಿಕೆ ಇವತ್ತು ಇಡೀ ಒಂದು ರೀತಿಯ ಗದ್ದಲವನ್ನು ಸೃಷ್ಟಿಸ್ತಾ ಇದೆ. ನೋಡಿ, ಗದ್ದಲ ಅಲ್ಲ, ಭರತ್ ಶೆಟ್ರು ನಾಗರಿಕರು ಯಾವ ರೀತಿ ನಾಗರಿಕರು ಇದರ ಬಗ್ಗೆ ಆಕ್ರೋಶದಿಂದ ಇದ್ದಾರೆ, ಸತತವಾಗಿ ಯಾವಾಗಲೂ ಕೂಡ ಇದು ಕಾಂಗ್ರೆಸ್ನ ಒಂದು ಚಾಳಿಯಾಗಿದೆ. ಇವತ್ತು ಹಿಂದೂ ಧರ್ಮವನ್ನು ನಿಂದಿಸುವಂಥದ್ದು, ಹಿಂದೂ ದೇವರುಗಳನ್ನು ನಿಂದಿಸುವಂಥದ್ದು, ಈ ರೀತಿ ಹಿಂದೂ ಧರ್ಮದ ವಿಚಾರ ಬಂದಾಗ ಕಾಂಗ್ರೆಸ್ ಆಗಲಿ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಲಿ, ಕಾಂಗ್ರೆಸ್ ಪಕ್ಷದ ಅಲೈಸ್ ಇರ್ಬೋದು, ಅವರ ಮಿತ್ರ ಪಕ್ಷಗಳಿರ್ಬೋದು, ಮತ್ತೆ ರಾಹುಲ್ ಗಾಂಧಿ ಆದಿಯಾಗಿ ಯಾವಾಗಲೂ ಕೂಡ ನಿತ್ಯ ನಿರಂತರ ಹಿಂದೂಗಳು ಮಾತನಾಡೋದಿಲ್ಲ, ಹಿಂದೂಗಳ ಬಗ್ಗೆ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಇವತ್ತು ನಿತ್ಯ ನಿರಂತರವಾಗಿ ಈ ರೀತಿ ಪ್ರಕ್ರಿಯೆಗಳು ಏನಾಗ್ತಾ ಇದೆ. ಇದು ಸಹಜವಾಗಿ ಈ ದೇಶದ 80% ಏನು ಹಿಂದೂಗಳಿದ್ದಾರೆ ಎಲ್ರಿಗೂ ಕೂಡ ಇವತ್ತು ಆಕ್ರೋಶ ಬಂದಿರುವಂಥದ್ದಿದೆ. ಸೊ ಈ ಆಕ್ರೋಶದ ಒಂದು ಇದು ಭರತ್ ಶೆಟ್ಟಿ ಅವರ ಇದು ಎಕ್ಸ್ಪ್ರೆಷನ್ ಅಲ್ಲಿ ಬಂದಿರುವಂತದ್ದು. ಇಲ್ಲಿ ಕಾಂಗ್ರೆಸ್ ಮಾಡಿರುವಂತದ್ದು ಸರಿಯಾ? ಕಾಂಗ್ರೆಸ್ ಯಾವ ರೀತಿಯೆಲ್ಲ ಮಾಡ್ತಾ ಬಂದಿದೆ ನೋಡಿ. ಒಂದು ಉದಾಹರಣೆ ಇದೆ. ನಾವು ಈ 4-5 ತಿಂಗಳು ಲೋಕಸಭೆಯ ಚುನಾವಣೆಯ ಪ್ರಚಾರ ಪ್ರಾರಂಭವಾದಾಗಿನಿಂದ ಇವತ್ತಿನವರೆಗೆ ನೀವು ನೋಡಿದ್ರೆ ಎಷ್ಟು ಸಾರ್ಥಿ ಆಗಿದೆ. DMK ಪಕ್ಷ, ಇವರ ಮಿತ್ರ ಪಕ್ಷ DMK ಪಕ್ಷದ ಸ್ಟಾಲಿನ್ ಏನ್ ಹೇಳಿದ್ರು, ಹಿಂದೂ ಧರ್ಮ ಒಂದು ಡೆಂಗ್ಯೂ ಇದ್ದ ಹಾಗೆ, ಮಲೇರಿಯಾ ಇದ್ದ ಹಾಗೆ, ನಾವು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ರು. 2-3 ದಿವಸಗಳ ಕೆಳಗೆ ಇದೇ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷ ಅಲ್ಲಿ TMCಯ ಮೇಯರ್ ಒಬ್ರು ಹೇಳ್ತಾರೆ, ಮುಸಲ್ಮಾನ ಏತರ ಧರ್ಮದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ನತದೃಷ್ಟರು, ಎಲ್ಲರನ್ನೂ ಇಸ್ಲಾಮಿಗೆ ಮತಾಂತರ ಮಾಡಿ ನಾವು ಅವರ ದೇವರನ್ನು ಸಂಪನ್ನಗೊಳಿಸಬೇಕು. ಇದೆಲ್ಲ ಸ್ವೀಕಾರ ಮಾಡುವಂತದ್ದ? ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಯಾರೆಲ್ಲ ಹಿಂದೂ ಅಂತ ಹೇಳ್ತಾರೆ ಅವರನ್ನು ಹಿಂದೂಗಳು ಅಂತ ಕರೆಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹಿಂಸಾವಾದಿಗಳು, ಹಿಂಸೆಯನ್ನು ಪ್ರತಿಪಾದನೆ ಮಾಡುವಂತವರು, ಇದೆಲ್ಲ ಸ್ವೀಕಾರ. ಅಂದ್ರೆ ಕಾಂಗ್ರೆಸ್ ಅದಕ್ಕೆ ಒಂದು ಸಮರ್ಥನೆ ಕೊಡ್ತಾ ಇದೆ. ಅವರು ಹೇಳಿದ್ದು ಹಿಂದೂ ಧರ್ಮ ಅಂದ್ರೆ ಹಿಂಸೆಗೆ ಪ್ರಚೋದನೆ ನೀಡಲಾಗದಂತಹ ಒಂದು ಧರ್ಮ, ಅಹಿಂಸಾವಾದಕ್ಕೆ ಹೆಚ್ಚು ಒತ್ತು ಕೊಡಬೇಕಾದಂತಹ ಧರ್ಮ ಅಂತ ಒಂದು ಹೇಳಿಕೆ. ರಾಷ್ಟ್ರದಾದ್ಯಂತ ಚರ್ಚೆಗಳಾಗಿದೆ. ರಾಷ್ಟ್ರದಾದ್ಯಂತ ಎಲ್ಲರೂ ಕೂಡ ಅವ್ರು ಏನ್ ಹೇಳಿದ್ದಾರೆ ಅದನ್ನು ನೋಡಿದ್ದಾರೆ. ಸೊ ಹೇಳಿದ ನಂತರ ಡ್ಯಾಮೇಜ್ ಕಂಟ್ರೋಲ್ ಏನು ಮಾಡಿಕೊಳ್ಬೇಕು, ಆ ಡ್ಯಾಮೇಜ್ ಕಂಟ್ರೋಲ್ನ ಪ್ರಯತ್ನದ ಭಾಗವಾಗಿ ಅವರು ಈ ರೀತಿಯ ಒಂದು ನರೇಟಿವ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಮನಸ್ಸಿನಲ್ಲಿ ಏನಿದೆ, ರಾಹುಲ್ ಗಾಂಧಿಯ ಮನಸ್ಸಿನಲ್ಲಿ ಏನಿದೆ, ಆ ಮನಸ್ಸಿನಲ್ಲಿ ಇರುವಂತದ್ದು ಅವರ ಬಾಯಿಯ ಮುಖಾಂತರ ಸದನದಲ್ಲಿ ಬಂದಿರುವಂತದ್ದು.
ಆದ್ರೆ ಆದ ನಂತರ ಡ್ಯಾಮೇಜ್ ಕಂಟ್ರೋಲ್ಗೆ ಅವ್ರು ಇವತ್ತು ನಾವು ಹಾಗೆ ಹೇಳಲಿಲ್ಲ ಹೀಗೆ ಹೇಳಲಿಲ್ಲ ಏನಾದ್ರೂ ಹೇಳ್ಕೊಳ್ಳಿ. ನೋಡಿ, ಇದೇ ರಾಮ ಮಂದಿರದ ಬಗ್ಗೆ ಅವರು ಮಾತನಾಡ್ತಾ ಇರ್ಲಿಲ್ವಾ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಇವರು ಅಫಿಡವಿಟ್ ಅನ್ನು ಕೊಟ್ಟಂತವ್ರು. ರಾಮ ಅನ್ನುವಂಥದ್ದು ಒಂದು ಕಾಲ್ಪನಿಕ ಅಫಿಡವಿಟ್ ಅನ್ನು ಕೊಟ್ಟಂತಹ ಪಕ್ಷ. ನಾವು ಇನ್ನೇನನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಸೊ ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರ ಒಟ್ಟು ವ್ಯವಸ್ಥೆ ಏನಿದೆ. ಸರಿ, ಆದ್ರೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸುವ ಭರದಲ್ಲಿ ಈ ರಾಷ್ಟ್ರದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಬಾರಿಸಬೇಕು ಇಂಥ ಹೇಳಿಕೆಗಳು ಎಷ್ಟು? ನಾನೊಂದು ಹೇಳ್ತೇನೆ. ಶಿವರಾಜ್ ತಂಗಡಗಿ ಅನ್ನುವಂತಹ ಒಬ್ರು ಸಚಿವರಿದ್ದಾರೆ. ಸರಿ, ಹೌದು. ಶಿವರಾಜ್ ತಂಗಡಗಿ ಏನ್ ಹೇಳಿದ್ರು? ಎಲ್ಲಿ ಹೋದ್ರು ಮೋದಿ 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 ಅಂತ ಕೂಗ್ತಾರೆ. ಮೋದಿ 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 ಅಂತ ಯಾರೆಲ್ಲ ಕೂಗ್ತಾರೆ ಅವರ ಎಲ್ಲರ ಎರಡು ಕೆನ್ನೆಗೂ ಬಾರಿಸಬೇಕು ಅಂತ ಶಿವರಾಜ್ ತಂಗಡಗಿ ಹೇಳಿದ್ರು. ಖಂಡಿತ, ಹೌದು. ಡಾಕ್ಟರ್ ಭರತ್ ಶೆಟ್ಟರು ಒಬ್ಬರ ಕೆನ್ನೆಗೆ ಬಾರಿಸಿ ಅಂತ ಹೇಳಿರುವಂತದ್ದು. 6 ಕೋಟಿ ಜನರ ಕೆನ್ನೆಗೆ ಬಾರಿಸಿ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ 50% ಹೆಚ್ಚಿನ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ನಿಂತಿರುವಂತದ್ದು ಅಂಕಿಅಂಶಗಳ ಮುಖಾಂತರ ರುಜುವಾಗುತ್ತೆ. ಇವರು ಹಾಗಾದ್ರೆ ನಾವೆಲ್ಲರೂ ಕೂಡ ಮೋದಿ, ಇವರು ಕಾಂಗ್ರೆಸ್ನ ಸಭೆಗಳಲ್ಲಿ ಮೋದಿ 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 ಅನ್ನುವಂಥದ್ದು ಹೇಳ್ತಾರೆ. ಸೊ ಹಾಗಾದ್ರೆ ಇವರ ಅಸಹನೆ ಏನಿದೆ ಎಷ್ಟು ಜನರಿಗೆ ಹೊಡಿತಾರೆ ಹಾಗಾದ್ರೆ ಶಿವರಾಜ್ ತಂಗಡಗಿ? ಅಂದ್ರೆ ಇದು ಮೋದಿಗೆ ಹೇಳಿದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿಗೆ ಹೇಳಿದ ನೋಡಿ ತಮ್ಮ ಸಮರ್ಥನೆ ಅಲ್ಲಲ್ಲ. ಈಗ ನಾನು ಶಿವರಾಜ್ ತಂಗಡಗಿ ಮಾಡ್ಬೋದಾ? ಶಿವರಾಜ್ ತಂಗಡಿ ಮಂತ್ರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಒಂದು ನ್ಯಾಯವಾ? ಇದರಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಒಂದು ನ್ಯಾಯ, ಭಾರತೀಯ ಜನತಾ ಪಾರ್ಟಿಗೆ ಒಂದು ನ್ಯಾಯವಾ? ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಒಂದೇ ನ್ಯಾಯ. ಖಂಡಿತ. ಈ ಕಾಂಗ್ರೆಸ್ ಪಕ್ಷ, ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದಿಲ್ಲ, ಕಾಂಗ್ರೆಸ್ ಶಾಸಕರ ಮೇಲೆ ಕೇಸ್ ಹಾಕೋದಿಲ್ಲ, ಕಾಂಗ್ರೆಸ್ ಸಚಿವರ ಮೇಲೆ ಕೇಸ್ ಹಾಕೋದಿಲ್ಲ. ಆದ್ರೆ ಟಾರ್ಗೆಟ್ ಮಾಡಿ ಬಿಜೆಪಿಯ ಕಾರ್ಯಕರ್ತರ ಮೇಲೆ, ಬಿಜೆಪಿಯ ಶಾಸಕರ ಮೇಲೆ, ಬಿಜೆಪಿಯ ನಾಯಕರ ಮೇಲೆ ಕೇಸ್ ಹಾಕುವಂಥದ್ದು ಇದು ಯಾವ ಕಾನೂನು? ಇದು ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ದುರುದ್ದೇಶದ ಪೂರಿತವಾಗಿ ಇವತ್ತು ಟಾರ್ಗೆಟ್ ಮಾಡಿ ಕೇಸ್ಗಳನ್ನು ದಾಖಲು ಮಾಡ್ತಾ ಇದೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.